ಇವತ್ತು ನಾವು ಎಲ್ಲಿಗೆ ಹೋಗ್ತಾ ಇದ್ದೇವೆ ಗೊತ್ತಾ? ಹೋಟೆಲ್ ತಿಮ್ಮಪ್ಪ. ಈಗ ಉಡುಪಿಗೆ ಹೋಗಬೇಕಂತನೇನಿಲ್ಲ, ಈಗ ಮಂಗಳೂರಲ್ಲೇ ಇದೆ, ಹೊಸದಾಗಿ ಓಪನ್ ಆಗಿದೆ ನೋಡಿ. ಇದು ಮಂಗಳೂರಿನ ಉಡುಪಿಯ ಹೋಟೆಲ್ ತಿಮ್ಮಪ್ಪ, ಫೇಮಸ್ ಹೋಟೆಲ್ ಇದು. ನೋಡಿ ಹೇಗಿದೆ ಅಂತ ಹೇಳಿ. ನೋಡಿ ಪಾರ್ಕಿಂಗಿಗೆ ತುಂಬಾ ಜಾಗ ಇದೆ, ತುಂಬ ಜನ ಕೂಡ, ಈಗ ಕ್ರೌಡು ನೋಡಿ ಎಷ್ಟು ಜನ ಇದ್ದಾರೆ ಅಂತ ಹೇಳಿ. ಪಾರ್ಕಿಂಗಿಗೇನು ಸಮಸ್ಯೆ ಇಲ್ಲ. ಇದು ಸ್ಟಾರ್ ಆಫ್ ಅಟ್ರಾಕ್ಷನ್ ಕಡಪಿಕಲ್ಲು. ನೋಡಿ ಎಷ್ಟೆಲ್ಲ ಹಾಕಿದ್ದಾರೆ ಅಂತ ಹೇಳಿ. AC ಡೈನಿಂಗು ಓಪನ್ ಆಗಲಿಲ್ಲ, ಇನ್ನು ಓಪನ್ ಆಗಬೇಕಷ್ಟೇ. ನೋಡಿ ಕಡಪಿಕಲ್ಲು ಎಷ್ಟು ದೊಡ್ಡದಿದೆ ಅಂತ ಹೇಳಿ. ನಾವು ಹೋಗುವಾಗ 12 ಗಂಟೆ ಆಗಿತ್ತು ಮಧ್ಯಾಹ್ನ. ನೋಡಿ ಎಷ್ಟು ಜನ ಇದ್ದಾರೆ ಅಂತ ಹೇಳಿ. ಇವರ ಇಂಟೀರಿಯರ್ ಅಂತೂ ಸೂಪರ್ ಆಗಿದೆ, ತುಂಬ ದೊಡ್ಡದಿದೆ ಕೂಡ ಹೋಟೆಲ್, ತುಂಬ ಸ್ಪೇಸ್ಫುಲ್ ಆಗಿದೆ. AC ಇನ್ನೂ ಓಪನ್ ಆಗಬೇಕಷ್ಟೇ, AC ರೂಮ್ಸ್ ಅದು ಸದ್ಯಕ್ಕೆ ಈಗ ಓಪನ್ ಇಲ್ಲ. ನೋಡಿ ಎಷ್ಟು ಜನ ಇದ್ದಾರೆ ಅಂತ. ವೆಯ್ಟಿಂಗಲ್ಲಿದ್ದರು, ತುಂಬ ಜನ ವೆಯ್ಟ್ ಮಾಡಿ ಊಟ ಮಾಡಿಕೊಂಡಿಲ್ಲಿ ಹೋಗ್ತಾರೆ. ನೋಡಿ ಎಷ್ಟು ಜನ ಇದ್ದಾರೆ ಅಂತ, ತುಂಬಾ ಜನ ಇದ್ದರು. ಆ್ಯಂಬಿಯನ್ಸ್ ಅಂತೂ ಸೂಪರ್ ಆಗಿದೆ. ಮೊದಲಿಗೆ ಇಲ್ಲಿ ಬಾಳೆ ಎಲೆ ಹಾಕ್ತಾರೆ. ನೋಡಿ ಎಷ್ಟು ಜನ ಬರ್ತಿದ್ದಾರೆ ಅಂತ, ತುಂಬಾ ಕ್ರೌಡ್ ಇತ್ತು. ಓಕೆ, ನಮ್ಮ ಆರ್ಡ್ರ್ ಬಂದಿದೆ ಈಗ. ಮೊದಲಿಗೆ ನಾವು ಬಂಗುಡೆ ತವಾ ಫ್ರೈ ಮತ್ತು ಬಂಗುಡೆ ರವಾ ಫ್ರೈ ಆರ್ಡ್ರ್ ಮಾಡಿದ್ದೇವೆ. ನೋಡಿ ಬಂಗುಡೆ ತವಾ ಫ್ರೈ ಹೇಗಿದೆ ಅಂತ ಹೇಳಿ. ಬಾಯಲ್ಲಿ ನೀರು ಬರ್ತದಲ್ಲ, ನಾನು ಇದನ್ನು ಫುಲ್ಲು ಖಾಲಿ ಮಾಡ್ತೇನೆ. ಮೊದಲಿಗೆ ಅವರು ಉಪ್ಪಿನಕಾಯಿ ಹಾಕ್ತಾರೆ, ಆನಂತರ ಪಲ್ಯ ಹಾಕ್ತಾರೆ. ಇವತ್ತಿನ ಸ್ಪೆಷಲ್ ಏನಪ್ಪ ಅಂದರೆ ಸುವರ್ಣಗೆಡ್ಡೆ ಮತ್ತು ಕಡಲೆ ಪಲ್ಯ ಇತ್ತು, ಗಶಿ ಅಂತ ಹೇಳ್ತಾರೆ. ಆನಂತರ ಸ್ವಲ್ಪ ಸಲಾಡ್ ಹಾಕ್ತಾರೆ. ಆನಂತರ ಶಿಗಡಿಯ ಚಟ್ನಿ ಅಥವಾ ಪ್ರಾನ್ಸ್ ಚಟ್ನಿ ಅಂತಲೂ ಹೇಳ್ತಾರೆ, ಏಟಿ ಚಟ್ನಿ. ಆನಂತರ ಮಂಗಳೂರು ಸ್ಟೈಲು ಬಾಯ್ಲ್ಡ್ ರೈಸ್ ನಿಮಗೆ ಅನ್ಲಿಮಿಟೆಡ್, ಎಷ್ಟು ಬೇಕಾದರೆ ಹಾಕ್ಬೋದು, ತಗೊಳ್ಬೋದು. ಆನಂತರ ಇದಕ್ಕೆ ಮೀನಿನ ಸಾರು. ಇವತ್ತಿನ ಮೀನಿನ ಸಾರು ಸ್ಪೆಷಲಲ್ಲಿ ನಂಗು ಮೀನಿದು ಸಾರಿತ್ತು. ತೋವೆ, ಇವತ್ತಿನ ಫಿಶ್ ಸಾರಿನ ತೋವೆ ತಗೊಂಡೆ. ಇದರಲ್ಲಿ 2 ಆಪ್ಷನ್ ಇದೆ, ಮೀನು ಸಾರು ಮತ್ತು ತೋವೆನ ಎರಡೂ ಇದೆ ಆಪ್ಷನಲ್. ನೀವು ಯಾವುದು ಬೇಕಾದರೂ ತಗೊಳ್ಬೋದು. ನೋಡಿ ಸಲಾಡ್, ಉಪ್ಪಿನಕಾಯಿ, ಪಲ್ಯ, ಚಟ್ನಿ, ರೈಸ್ ಮತ್ತು ಸಾರು. ನಾನು ತೋವೆ ಜಾಸ್ತಿ ಇಷ್ಟಪಡ್ತೇನೆ, ಯಾಕಂದರೆ ತುಂಬ ಒಳ್ಳೆಯದಾಗ್ತದೆ ಫಿಶ್ ಫ್ರೈಗೆ. ನೋಡಿ ಅದು ಮೀನು ಸಾರು. ಕೆಲವರಿಗೆ ಮೀನು ಸಾರಲ್ಲಿ ಊಟ ಮಾಡೋದಂದರೆ ತುಂಬ ಇಷ್ಟ, ಕೆಲವರಿಗೆ ತೋವೆಯಲ್ಲಿ ಊಟ ಮಾಡೋದಂದರೆ ತುಂಬ ಇಷ್ಟ. ನನಗೆ ತೋವೆಯಲ್ಲಿ ಊಟ ಮಾಡೋದಂದರೆ ತುಂಬ ಇಷ್ಟ ಆಗ್ತದೆ. ನಾನು ಸ್ವಲ್ಪ ಪಲ್ಯ ಟೇಸ್ಟ್ ಮಾಡ್ತೇನೆ. ಇದು ಸುವರ್ಣಗಡ್ಡೆದು ಪಲ್ಯ, ರೈಸ್ ಒಟ್ಟಿಗೆ ಮಿಕ್ಸ್ ಮಾಡಿ ಊಟ ಮಾಡುವ. ಚೆನ್ನಾಗಿತ್ತು, ಸೂಪರಾಗಿತ್ತು. ನೀವಿಲ್ಲಿ ಬಂದರೆ ಒಮ್ಮೆ ಟ್ರೈ ಮಾಡಿ. ನಾನು ಸಲಾಡ್ ಜೊತೆ ಕೂಡ ಟ್ರೈ ಮಾಡ್ತಾ ಇದ್ದೇನೆ. ಸೌತೆಕಾಯಿ, ಆನಿಯನ್ ಎಲ್ಲ ಹಾಕಿ, ಕರ್ಡ್ ಎಲ್ಲ ಹಾಕಿ ಮಾಡಿದಂಥ ರಾಯ್ತ. ಇದು ಎಟ್ಟಿ ಚಟ್ನಿ, ಸಿಗಡಿ ಚಟ್ನಿ. ನಾನು ಸಿಗಡಿ ಚಟ್ನಿ ತಿನ್ನೋದಿಲ್ಲ, ಸೊ ಅವರು ಹಾಕಿದ್ದಾರೆ. ಓಕೆ, ಈಗ ಬಂಗುಡೆ ಫ್ರೈಯನ್ನು ಈಗ ಟೇಸ್ಟ್ ಮಾಡುವ. ಬಿಸಿ ಬಿಸಿ ಕೂಡ ಇತ್ತು, ಫ್ರೆಶ್ ಕೂಡ ಇತ್ತು ಫಿಶ್ಶು. ತುಂಬಾ ಚೆನ್ನಾಗಿತ್ತು ಫಿಶ್ ಮಾತ್ರ. ಸ್ಪೈಸಿ ಕೂಡ ಇಲ್ಲ, ಮೀಡಿಯಮ್ ಸ್ಪೈಸಿಯಲ್ಲಿ ತುಂಬ ಚೆನ್ನಾಗಿದೆ. ನನಗೆ ತೋವೆ ಸಾರಿನಲ್ಲಿ ಫಿಶ್ ಫ್ರೈ ಊಟ ಮಾಡೋದಂದರೆ ತುಂಬ ಇಷ್ಟ. ಬಂಗುಡೆ ನನ್ನ ಫೇವ್ರೆಟ್ ಕೂಡ, ತುಂಬ ಒಳ್ಳೆಯದಾಗ್ತದೆ. ಈಗ ರವಾ ಫ್ರೈಯನ್ನು ಟ್ರೈ ಮಾಡುವ. ತುಂಬ ರೀಸನೇಬಲ್ ಪ್ರೈಸಲ್ಲೇ ಇತ್ತು, ಏನು ಜಾಸ್ತಿ ಆಗಲಿಲ್ಲ ನಮಗೆ. ತುಂಬ ಚೆನ್ನಾಗಿದೆ. ಒಮ್ಮೆ ಬಂದು ಇಲ್ಲಿ ಟ್ರೈ ಮಾಡಿ. ನೀವು ಉಡುಪಿಗೆ ಹೋಗಬೇಕಂತಲೇ ಇಲ್ಲ, ಈಗ ಮಂಗಳೂರಲ್ಲೇ ಇದೆ.
ನಾನು ಎಕ್ಸಾಕ್ಟ್ ಲೊಕೇಶನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೇನೆ, ಒಮ್ಮೆ ಟ್ರೈ ಮಾಡಿ. ಓಕೆ, ಈಗ ಊಟ ಟೇಸ್ಟ್ ಮಾಡ್ತಾ ಇದ್ದೇವೆ. ಚೆನ್ನಾಗಿತ್ತು ಮಾತ್ರ, ತುಂಬ ಸೂಪರಾಗಿದೆ. ಅದರ ಜೊತೆಗೆ ನಾವು ಚಿಕನ್ ಸುಕ್ಕ ಆರ್ಡ್ರ್ ಮಾಡಿದ್ದೇವೆ. ನೋಡಿ, ಚಿಕನ್ ಸುಕ್ಕ ಬಾಯಲ್ಲಿ ನೀರು ಬರ್ತಿದೆಯಲ್ಲ, ಇದನ್ನು ಫುಲ್ಲು ಖಾಲಿ ಮಾಡಿಬಿಡ್ತೇನೆ ನಾನು. ಈಗ ಒಂದು ಪೀಸ್ ತಗೊಳ್ಳುವ. ಸ್ಪೂನಿಗೆ ಬರಬೇಕಲ್ಲ. ನೋಡಿ, ಚಿಕನ್ ಸುಕ್ಕ ಇದರಲ್ಲಿ ಊಟ ಮಾಡುವ ಒಮ್ಮೆ. ತುಂಬ ಸಮಯ ಆಗಿತ್ತು ಚಿಕನ್ ಸುಕ್ಕ ತಿನ್ನದೆ. ನೋಡಿ ಹೇಗಿದೆ ಅಂತ ಹೇಳಿ ಕಲರ್. ಈಗ ಟೇಸ್ಟ್ ಮಾಡುವ. ಇದು ಕೂಡ ತುಂಬ ಬಿಸಿ ಇತ್ತು. ನೋಡುವಾಗ ಬಾಯಲ್ಲಿ ನೀರು ಬರ್ತದೆ ಅಲ್ವಾ. ನೀವು ಬಂದೊಮ್ಮೆ ಇಲ್ಲಿ ಬಂದು ಟ್ರೈ ಮಾಡಿ. ನೀವೇ ಹೇಳ್ತೀರಾ ತುಂಬ ಚೆನ್ನಾಗಿದೆ ಅಂತ ಹೇಳಿ. ನಾನು ಮಸ್ಟ್ ಟ್ರೈ ಅಂತಲೇ ಹೇಳ್ತೇನೆ. ಚಿಕನ್ ಸುಕ್ಕ ಒಮ್ಮೆ ಟ್ರೈ ಮಾಡಲೇಬೇಕು, ತುಂಬ ಚೆನ್ನಾಗಿರುತ್ತೆ. ಬೇರೆಲ್ಲ ಫಿಶ್ ಇದೆ, ನೀವು ಟ್ರೈ ಮಾಡ್ಬೋದು. ಬಿರಿಯಾನಿ ಕೂಡ ಇದೆ ಇವರದ್ದು. ನಾನು ಬಿರಿಯಾನಿಲಿ ಟ್ರೈ ಮಾಡಲಿಲ್ಲ. ನಾವು ಪಕ್ಕ ಬಾಳೆ ಎಲೆ ಊಟಕ್ಕೇ ಅಂತೇಳಿ ಬಂದವರು. ಸೊ ಇದನ್ನೊಮ್ಮೆ ಟ್ರೈ ಮಾಡಿ. ತುಂಬಾ ಚೆನ್ನಾಗಿತ್ತು ಇದು. ನೋಡಿ ಪೀಸ್ ಎಲ್ಲ ಹೇಗಿದೆ ಅಂತ ಹೇಳಿ. ಚಿಕನ್ ಸುಕ್ಕ ಅಂದರೆ ಚಿಕನ್ ಸುಕ್ಕ ನನಗೆ ತುಂಬ ಇಷ್ಟ ಆಯಿತು. ಚಿಕನ್ ಸುಕ್ಕ ಇದರೆಲ್ಲ ಪ್ರೈಸ್ 541 ರುಪೀಸ್ ಮಾತ್ರನೇ ಆದದ್ದು. ನೋಡಿ, ಮೀನೆಲ್ಲ ತಿಂದು ಮುಗಿಸಿದ್ದೇನೆ ನಾನು. ಅದು ಸ್ವಲ್ಪ ಗ್ರೇವಿ ಇತ್ತು, ಅದು ಜಾಸ್ತಿ ತಿನ್ನಲಿಕ್ಕಾಗಲಿಲ್ಲ ನನಗೆ. ಅದರೊಟ್ಟಿಗೆ ಅವರು ಮಜ್ಜಿಗೆ ಕೂಡ ಕೊಡ್ತಾರೆ. ನೀವು ಬಂದಿಲ್ಲಿ ಟ್ರೈ ಮಾಡು. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ. ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಒಮ್ಮೆ ವಿಸಿಟ್ ಮಾಡಿ ಕೂಡ.